ಪ್ರಯಾಣಿಕರೊಬ್ಬರು ಬಿಟ್ಟು ಹೋದಂತಹ ಹಣವನ್ನ ಪ್ರಾಮಾಣಿಕವಾಗಿ ಜೋಪಾನ ಮಾಡಿ ಪೊಲೀಸ್ ಕಮಿಷನರ್ಗೆ ನಗರದ ಸಿಟಿ ಬಸ್ ಚಾಲಕ ಮತ್ತು ನಿರ್ವಾಹಕರು ಒಪ್ಪಿಸಿದಂತಹ ಘಟನೆ ನಡೆದಿದೆ. ಮಹೇಶ್ ಮೋಟಾರ್ಸ್ ಸಂಸ್ಥೆಗೆ ಸೇರಿದ ತಲಪಾಡಿ ರೂಟಿನಲ್ಲಿ ಸಂಚರಿಸುವಂತಹ 42 ನಂಬರ್ ಸಿಟಿ ಬಸ್ ನಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ಪ್ರಯಾಣಿಕ 10,000 ರೂಪಾಯಿಗಳ ನಗದನ್ನ ಬಸ್ಸಿನಲ್ಲೇ ಮರೆತು ಬಿಟ್ಟು ಹೋಗಿದ್ರು. ತೊಕ್ಕೊಟ್ಟುವಿನಲ್ಲಿ ಬಸ್ ಸೀಟಿನಲ್ಲಿದ್ದ ಈ ಹಣವನ್ನ ಗಮನಿಸಿದ ಬಸ್ ನಿರ್ವಾಹಕ ಅಲ್ತಾಫ್ ಮತ್ತು ಚಾಲಕ ದಿನಕರ್ ಅವರು ಮಂಗಳೂರು ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದು ಈ ನಗದನ್ನ ಹಸ್ತಾಂತರಿಸುವ ಮೂಲಕ ಪ್ರಾಮಾಣಿಕತೆ ಮೆರೆದಿದ್ದಾರೆ. ಇನ್ನು ಈ ಬಸ್ ಸಿಬ್ಬಂದಿಯ ಪ್ರಾಮಾಣಿಕತೆಗೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಏನು ಪುಣ್ಯ ಸಿಗುತ್ತೆ ಅಂತನಾ, ಏನು ಉದ್ದೇಶ ಏನು? ಅವ್ರದ್ದು ಕಷ್ಟದಗಳನ್ನ ಅವ್ರದ್ದು ಅವರಿಗೆ ಸಿಕ್ಕಲಿ ಅಂದ್ರೆ ನಿಮಗೆ ಬೇಡ, ದೇವ್ರು ಕೊಟ್ಟ ಅಂತ ಇಟ್ಕೋಬೋದಿತ್ತಲ್ಲ, ಬೇಡ. ವೆರಿ ಗುಡ್. ಏನು ದಿನಕರ್, ನೀವು ಎಷ್ಟು ವರ್ಷದಿಂದ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದೀರಿ? ತಲಪತ್ರದಲ್ಲಿ 10 ವರ್ಷ ಜಾಸ್ತಿ. 10 ವರ್ಷಕ್ಕಿಂತ ಹೆಚ್ಚು. 8 ವರ್ಷ. ಸೊ ಇವ್ರು ನಿಮ್ಮ ಹತ್ರ ಹೇಳಿದಾಗ ನಿಮಗೆ ಅನಿಸ್ಲಿಲ್ವಾ ಇಟ್ಕೊಳ್ಳೋಣ ಬಿಡು ಅಂತ? ಇಲ್ಲ ಸರ್, ಹಾಗೇನಿಲ್ಲ. ನಮಗೆ ಅವರು ಯಾವ ಕಷ್ಟದಲ್ಲಿದ್ದಾರೆ ಅವರಿಗೆ ಮುಟ್ಟಿಸ್ಬೇಕಂತಾಯ್ತು. ವೆರಿ ಗುಡ್. ಈಗ ಮಂಗಳೂರಲ್ಲಿ ಎಲ್ಲರಿಗೂ ನಮಸ್ಕಾರ. ಮಂಗಳೂರು ನಗರದ ಸ್ಟೇಟ್ ಬ್ಯಾಂಕ್ ಸರ್ಕಲ್ ಏನಿದೆ ಅಲ್ಲಿಂದ ತಲಪಾಡಿ ಚೆಕ್ ಪೋಸ್ಟ್ಗೆ ಪ್ರತಿದಿನ ಸಾಕಷ್ಟು ವಾಹನಗಳು ಓಡಾಡ್ತವೆ. ಅದರಲ್ಲಿ ಮಹೇಶ್ ಟ್ರಾವೆಲ್ಸ್ ಕೂಡ ಒಂದು. ಅದರಲ್ಲಿ ಇವತ್ತು ತಲಪಾಡಿಯಿಂದ ಮತ್ತೆ ವಾಪಸ್ಸು ಟ್ರಿಪ್ ಬಿಟ್ಬಿಟ್ಟು ಮಂಗಳೂರಿಗೆ ವಾಪಸ್ ಬರಬೇಕಾದ್ರೆ ಬಸ್ ಖಾಲಿ ಇರುತ್ತೆ. ಆ ಸಂದರ್ಭದಲ್ಲಿ ಪ್ಯಾಸೆಂಜರ್ಸ್ ಏನಾದರೂ ಬಿಟ್ಟೋಗಿರ್ತಾರೆ ಅಂತ ಜನರಲ್ಲಿ ನೋಡ್ತಾರೆ, ಏನೋ ವಸ್ತುಗಳು ಅಥವಾ ಏನಾದರೂ ವ್ಯಕ್ತಿಗಳು ಇಳ್ಕೊಳ್ಳೋರು ನಿಲ್ಲಿಸಿದಾರ ಅಂತ. ಸೊ ಆ ಸಂದರ್ಭದಲ್ಲಿ ಅಲ್ತಾಫ್ ಅಂತ ಇವರು ತಲಪಾಡಿ ನಿವಾಸಿಗಳು, ಇವರು ಕಂಡಕ್ಟರ್ ಕೆಲಸ ಮಾಡ್ತಾರೆ ಮಹೇಶ್ ಟ್ರಾವೆಲ್ಸಲ್ಲಿ. ಅದೇ ರೀತಿ ದಿನಕರ್ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ. ಸೊ ಇವರು ಪರಿಶೀಲನೆ ಮಾಡೋಂಥ ಸಂದರ್ಭದಲ್ಲಿ ಒಂದು ಸೀಟ್ ಮೇಲೆ 10,000 ರೂಪಾಯಿ ಹಣ, ಅದರಲ್ಲಿ 2,000 ರೂಪಾಯಿದು 3 ನೋಟು ಮತ್ತು 500 ರೂಪಾಯಿದು ಇನ್ನು ಉಳಿದ 8 ನೋಟುಗಳು, ಒಟ್ಟು 10,000 ಹಣ ಅಲ್ಲಿ ಇರುವಂಥದ್ದನ್ನು ಗಮನಿಸಿದ್ದಾರೆ. ನಂತರ ಇಮಿಡಿಯೇಟಾಗಿ ಅವರಿಬ್ಬರು ಡಿಸ್ಕಸ್ ಮಾಡಿಕೊಂಡು ಇದನ್ನು ಸಂಬಂಧಪಟ್ಟವರಿಗೆ ಈ ಥರ ಇದೆ ನೋಡಿ, ಒಂದು ರಬ್ಬರ್ ಬ್ಯಾಂಡಲ್ಲಿ ಹಾಕಿ 10,000 ರೂಪಾಯಿ ಕ್ಯಾಶ್, ಯಾವುದು ಕವರ್ ಗಿವರ್ ಏನು ಹಾಕಿಲ್ಲ, ಆ ಥರ ಸಿಕ್ಕಿರುವಂಥದ್ದು ಇವರಿಗೆ ಸಿಕ್ಕಿದೆ. ಸೊ ಇದನ್ನು ತಲುಪಿಸ್ಬೇಕು ಅಂತಂದು ನಮ್ಮ ಕಮಿಷನರ್ ಕಚೇರಿಗೆ ಬಂದಿದ್ದರು. ಇವರ ಪ್ರಾಮಾಣಿಕತೆಗೆ ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ. ಈ ಹಿಂದೆ ಕೂಡ ಒಬ್ಬ ಆಟೋ ಡ್ರೈವರು ಭಾಳಷ್ಟು ಹಣ ಇದ್ದಿದ್ದೊಂದು ವ್ಯಾಲೆಟನ್ನು ಅದು ಮಾಲೀಕರು ಯಾರಿದ್ರು ಅವ್ರಿಗೆ ತಲುಪಿಸಿದ್ರು. ಈ ಹಣ ಯಾರ್ದಿದೆ ಅವ್ರದ್ದು ನಮ್ಮ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಈ ರೀತಿಯಾಗಿ ನೋಡಿ, ಬಸ್ ಡ್ರೈವರ್ಗಳು, ಆಟೋ ಡ್ರೈವರ್ಗಳು, ಟ್ಯಾಕ್ಸಿ ಡ್ರೈವರ್ಗಳು ಅವ್ರ ಬಗ್ಗೆ ಹಲವಾರು ಸಂದರ್ಭದಲ್ಲಿ ಸುಮ್ಮನೆ ಎಕ್ಸ್ಟ್ರಾ ದುಡ್ಡು ತೊಗೊತಾರೆ ಮತ್ತು ಓವರ್ ದಿ ಮೀಟರ್ ತೊಗೊತಾರೆ, ಈ ಥರದ್ದೆಲ್ಲ ಆರೋಪಗಳು ಕೇಳಿ ಬರ್ತವೆ. ಆದರೆ ಅವರು ನಿಜವಾಗ್ಲೂ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಅದಕ್ಕಿದು ಒಂದು ಚಿಕ್ಕ ಉದಾಹರಣೆ ಅಷ್ಟೇ. ಇವ್ರು ಹೇಳುವಂಥದ್ದು ಮೊಬೈಲ್ಗಳು ಮತ್ತು ಬೇರೆ ಬೇರೆ ವಸ್ತುಗಳು ಸಾಕಷ್ಟು ಸಿಗ್ತಾನೆ ಇರ್ತವೆ ನಮಗೆ. ಸಿಕ್ಕಾಗ ಮೊಬೈಲ್ಗಳಿಗೆ ಕಾಲ್ ಬಂದಾಗ ಅದನ್ನು ತಲುಪಿಸೋಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತು ನಾವು ಅಲ್ಲಲ್ಲಿ ಸಾಕಷ್ಟು ಇವನ್ ಗೋಲ್ಡು, ದೊಡ್ಡ ಮಟ್ಟದ ಕ್ಯಾಶ್ಗಳಿದ್ದಂಥ ಸಂದರ್ಭದಲ್ಲೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ತಲುಪಿಸುವಂಥ ಹಲವಾರು ಉದಾಹರಣೆಗಳು ನೋಡಿದ್ದೀವಿ. ಸೊ ಬಸ್ ಡ್ರೈವರ್ ಮತ್ತು ಕಂಡಕ್ಟರ್ ಅಲ್ತಾಫ್ ಮತ್ತು ದಿನಕರ್ ಇಬ್ಬರಿಗೂ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಪೊಲೀಸ್ ಇಲಾಖೆಯಿಂದ ಮತ್ತು ಎಲ್ಲ ಇವರ ಪ್ರಾಮಾಣಿಕತೆಯನ್ನು ಮೆಚ್ಚೋ ಎಲ್ಲರ ವತಿಯಿಂದ ಧನ್ಯವಾದಗಳು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಹಣ ಏನಿದೆ ನಮ್ಮ ಹತ್ರ ಇರುತ್ತೆ, 10,000 ರೂಪಾಯಿ ಹಣ ಇದೆ. ಇದು ಯಾರ್ದು ಸಂಬಂಧಪಟ್ಟವರು ಸೂಕ್ತವಾದಂಥ ಯಾವ ನೀವು ಓಡಾಡಿರೋದು ನಿಮ್ಮದೇ ಹಣ ಅಂತ ಖಾತ್ರಿ ಮಾಡ್ಕೊಳ್ಳಿ. ಯಾಕಂದರೆ ಪೊಲೀಸ್ ಹತ್ರ ಬಂದು ಸುಮ್ಮನೆ ನಮ್ಮ ದುಡ್ಡು ಅಂತಂದು ಕೇಳಿದ್ರು ಕೊಡಲ್ಲ ನಾವು. ನಿಮ್ಮದೇ ಇದು ಹಣ ಅಂತ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಈ ಹಣನ ನಮ್ಮ ಕಚೇರಿಯಿಂದ ಪಡ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್.